ನಮ್ಮ ಆರೋಗ್ಯಕ್ಕೆ ಅದ್ಭುತ ಲಾಭಗಳಿರುವಂತಹ ಬಾಳೆಹಣ್ಣನ್ನು ಒಮ್ಮೆ ತಂದರೆ ತುಂಬ ದಿನ ತನಕ ಹೇಗೆ ಸ್ಟೋರ್ ಮಾಡಿ ಇಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ತಪ್ಪದೇ ಈ ವಿಡಿಯೋನ ಕಡೆ ತನಕ ನೋಡಿ. ಹಲೋ ನಮಸ್ತೆ, ಹೇಗಿದ್ರಿ ಎಲ್ಲರೂ? ಒಂದು ಸೂಪರ್ ಆಗಿರುವಂತಹ ಎಲ್ರಿಗೂ ಬೇಕಾಗಿರುವಂತಹ ಟಿಪ್ಸನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಬಾಳೆಹಣ್ಣನ್ನು ಒಮ್ಮೆ ತಂದರೆ ತುಂಬ ದಿನ ತನಕ ಹೇಗೆ ಸ್ಟೋರ್ ಮಾಡಿ ಇಡ್ಬೋದು, ಹಾಗೆಯೇ ಬಾಳೆಹಣ್ಣನ್ನು ದಿನ ತಿನ್ನೋದ್ರಿಂದ ಹೆಲ್ತಿಗೆ ಏನು ಬೆನಿಫಿಟ್ಸ್ ಇದೆ, ಉಪಯೋಗ ಇದೆ, ಬಾಳೆಹಣ್ಣಿನ ಮಹತ್ವ ಏನು, ಎಲ್ಲದನ್ನು ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯೂಶ್ವಲಾಗಿ ಏನಾಗುತ್ತೆ, ನಾವು ಒಮ್ಮೆ ಬಾಳೆಹಣ್ಣನ್ನು ತಂದರೆ ಒಂದು 3-4 ದಿನದಲ್ಲಿ ಅದು ಹಣ್ಣಾಗಿ ಹೋಗುತ್ತೆ, ಇಲ್ಲದ್ರೆ ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇವತ್ತು ಹೇಳುವಂಥ ಟಿಪ್ಸನ್ನು ನೀವೇನಾದರೂ ಫಾಲೋ ಮಾಡಿದರೆ 10-15 ದಿನ ತನಕ ಬಾಳೆಹಣ್ಣನ್ನು ಫ್ರೆಶ್ ಆಗಿ ಇಡ್ಬೋದು. ಆಮೇಲೆ ಬಾಳೆಹಣ್ಣಿಂದ ಏನೆಲ್ಲ ಹೆಲ್ತಿಗೆ ಬೆನಿಫಿಟ್ಸ್ ಇದೆ ಎಲ್ಲದನ್ನು ತಿಳ್ಕೊಬೋದು. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಮ ಫೀಡ್ಬ್ಯಾಕ್ನ ನನಗೆ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ವಿಡಿಯೋದಲ್ಲಿ ಬಾಳೆಹಣ್ಣನ್ನು ತುಂಬ ದಿನ ತನಕ ಹೇಗೆ ಸ್ಟೋರ್ ಮಾಡಿ ಇಡಬೇಕು ಮತ್ತು ಹೇಗೆ ಇಡಬಾರ್ದು, ಇದರ ಆರೋಗ್ಯದ ಲಾಭ ಏನು, ಹಾಗೆಯೇ ಈ ನಿದ್ರೆ ಬಾರದವರಿಗೆ, ನಿದ್ರೆಹೀನತೆ ಇರುತ್ತಲ್ವ ಅವರಿಗೆ ಒಂದು ಅದ್ಭುತ ಬಾಳೆಹಣ್ಣಿನ ಹೋಮ್ ರೆಮಿಡಿಯನ್ನು ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಡೇ ತನಕ ನೋಡಿ. ಮೊದಲನೇದಾಗಿ ಬಾಳೆಹಣ್ಣನ್ನು ತುಂಬ ದಿನ ತನಕ ಹಾಳಾಗದೆ, ತುಂಬ ಹಣ್ಣಾಗದೆ ಇಡಬೇಕು ಅಂತಂದರೆ ನಾವು ಅಂಗಡಿಯಿಂದ ತಂದ ಕೂಡಲೇ ಬಾಳೆಹಣ್ಣನ್ನು ಬ್ಯಾಗಿಂದ ಅಥವಾ ಚೀಲದಿಂದ, ಪ್ಲಾಸ್ಟಿಕ್ ಪೇಪರ್ ಚೀಲ ಇರುತ್ತಲ್ವ ಅದರಿಂದ ತೆಗೆದುಬಿಟ್ಟು ಹೊರಗಡೆ ಇಡಬೇಕು. ಟೇಬಲ್ ಮೇಲೂ ಬುಟ್ಟಿಯಲ್ಲೂ ಹೊರಗಡೆನೇ ಇಡಬೇಕು, ಚೀಲದಲ್ಲಿ ಜಾಸ್ತಿ ಹೊತ್ತು ಇಡಬಾರ್ದು. ಯಾಕಂತಂದರೆ ಬೇಗ ಹಣ್ಣಾಗೋದು. ಇನ್ನೊಂದು, ನಾವು ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಹತ್ರ ಅಥವಾ ಕುಕ್ಕರ್ ಪಕ್ಕದಲ್ಲಿ ಬಿಸಿ ಏನಿರ್ತೀವಿ ಅದರ ಪಕ್ಕದಲ್ಲಿ ಬಾಳೆಹಣ್ಣನ್ನು ಇಡಬಾರ್ದು. ಮನೆಯಲ್ಲಿ ಕಿಟಕಿ ಅಥವಾ ಸೂರ್ಯನ ಬೆಳಕು ನೇರವಾಗಿ ಬೀಳೋ ಕಡೆ ಬಾಳೆಹಣ್ಣನ್ನು ಇಡಬಾರ್ದು. ಅದಾದ ನಂತರ ಬುಟ್ಟಿಯಲ್ಲಿ, ಅಂದರೆ ಬೇರೆ ಹಣ್ಣುಗಳಿರುವ ಬುಟ್ಟಿಯಲ್ಲಿ, ಬೇರೆ ಹಣ್ಣಾಗಿರುವಂತಹ ಯಾವುದಾದ್ರೂ ಫ್ರೂಟ್ಸ್, ಹಣ್ಣು ಹಂಪಲ್ಲಿರುತ್ತಲ್ವ ಅಂಥ ಬುಟ್ಟಿಯಲ್ಲಿ ಕೂಡ ಬಾಳೆಹಣ್ಣನ್ನು ಇಡಬಾರ್ದು. ಯಾಕಂತಂದರೆ ಇದೆಲ್ಲ ಮಾಡೋದ್ರಿಂದ ಬಾಳೆಹಣ್ಣು ಬೇಗ ಹಣ್ಣಾಗುತ್ತೆ, ಅಂದರೆ ನಮಗೆ ತುಂಬ ದಿನ ಇಡೋಕ್ಕೆ ಬರಲ್ಲ. ಸೊ ಈ ಥರ ನಾವು ಯಾವತ್ತೂ ಮಾಡಬಾರ್ದು, ಬಾಳೆಹಣ್ಣನ್ನು ತುಂಬ ದಿನ ಇಡಬೇಕು ಅಂತಂದರೆ. ಇವಾಗ ಹಾಗಾದರೆ ಬಾಳೆಹಣ್ಣನ್ನು ತುಂಬ ದಿನ ಇಡಬೇಕು ಅಂತಂದರೆ ನಾವು ಏನು ಮಾಡಬೇಕು ಅದನ್ನ ಇವಾಗ ಹೇಳ್ತಾ ಇದ್ದೀನಿ. ನಾವು ಬಾಳೆಹಣ್ಣನ್ನು ಅಂಗಡಿಯಿಂದ ತರ್ತೀವಲ್ವ, ಮೊದಲು ಅದನ್ನ ವಿಂಗಡಣೆ ಮಾಡ್ಕೋಬೇಕು. ಹಣ್ಣಾಗಿರೋ ಬಾಳೆಹಣ್ಣನ್ನು ಸಪ್ರೇಟ್ ಮತ್ತು ಸ್ವಲ್ಪ ಕಾಯಿ ಇರುವಂತಹ ಬಾಳೆಹಣ್ಣನ್ನು ಸಪ್ರೇಟಾಗಿ ಮಾಡ್ಕೋಬೇಕು. ಇದು ನೋಡಿ ತುಂಬ ಹಣ್ಣಾಗಿರೋವಂಥದ್ದು. ಹಣ್ಣಾಗಿರೋದು ಅಂತಂದರೆ ನಿಮಗೆ ತುಂಬ ಯೆಲ್ಲೋ ಆಗಿರುತ್ತೆ, ಅದರ ಮೇಲೆ ಚುಕ್ಕೆ ಚುಕ್ಕೆಗಳಿರುತ್ತೆ. ಇದನ್ನ ನಾವು ಮೊದಲು ಯೂಸ್ ಮಾಡಬೇಕು, ತಿನ್ನಬೇಕು ಅಥವಾ ಸಲಾಡ್ ಏನಾದರೂ ನಾವು ಫಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಹಸಿ ಇದೆ, ಕಾಯಿ ಇದೆ ಅಂತ ಅನ್ನೋ ಬಾಳೆಹಣ್ಣನ್ನು ನಾವು ತುಂಬ ದಿನ ಇಡ್ಬೋದು. ಮೊದಲನೇ ಟಿಪ್ ಏನು ಅಂತಂದರೆ, ಬಾಳೆಹಣ್ಣನ್ನು ಯಾವಾಗಲೂ ಬೇಗ ಹಣ್ಣಾಗಬಾರ್ದು ಅಂತ ಇದ್ದರೆ ನೇತಾಕಿ ಇಡ್ತಾರೆ. ಇದರಿಂದ ಬಾಳೆಹಣ್ಣನ್ನು ನೇತಾಕಿ ಇಡೋದ್ರಿಂದ ಬೇಗ ಹಣ್ಣಾಗಲ್ಲ ಅಂತ ಹೇಳ್ತಾರೆ. ಅದಾದ ನಂತರ ಎರಡನೇ ಟಿಪ್ಸ್ ಏನು ಅಂತಂದರೆ, ಮನೆಯಲ್ಲಿ ಯಾವುದಾದ್ರೂ ಕತ್ಲೆ ಇರುವಂತಹ ಜಾಗದಲ್ಲಿ, ಸೂರ್ಯನ ಬೆಳಕು ಡೈರೆಕ್ಟಾಗಿ ಬೀಳದಂತಹ ಜಾಗದಲ್ಲಿ ಟೇಬಲ್ ಮೇಲೆ ನಾವು ಡೈರೆಕ್ಟಾಗಿನೂ ಇಡ್ಬೋದು ಬಾಳೆಹಣ್ಣನ್ನು. ಅದಾದ ನಂತರ ಹಣ್ಣಿನ ಬುಟ್ಟಿ ಇರುತ್ತಲ್ವ, ಯಾವುದಾದ್ರೂ ಪ್ಲಾಸ್ಟಿಕ್ ಇರ್ಬೋದು, ಸ್ಟೀಲ್ ಇರ್ಬೋದು, ಅಥವಾ ಮರದ ಹಣ್ಣಿನ ಬುಟ್ಟಿ ಇರುತ್ತಲ್ವ, ಹೋಲ್ಸ್ ಇರುವಂತಹ ಬುಟ್ಟಿಯಲ್ಲಿ, ಗಾಳಿ ಆಡೋಕ್ಕೆ ಜಾಗ ಇರುವಂತಹ ಬುಟ್ಟಿಯಲ್ಲಿ ನಾವು ಬಾಳೆಹಣ್ಣನ್ನು ಹಾಕಿ ಇಡ್ಬೋದು. ಬಾಳೆಹಣ್ಣನ್ನು ಇಡುವಾಗ, ಬುಟ್ಟಿಯಲ್ಲಿ ಇಡುವಾಗ ಬೇರೆ ಹಣ್ಣಿನ ಜೊತೆ ಇಡಬೇಡಿ, ಬಾಳೆಹಣ್ಣನ್ನು ಸಪ್ರೇಟಾಗಿ ಇಟ್ಬಿಡಿ. ಯಾಕಂತಂದರೆ ಬೇರೆ ಹಣ್ಣಿನ ಜೊತೆಯಲ್ಲಿದ್ದರೆ ನಾನು ಆವಾಗಲೇ ಹೇಳಿದಾಗೆ ಬೇಗ ಹಣ್ಣಾಗುತ್ತೆ. ನೀವು ಇದನ್ನು ಹೊರಗಡೆನೂ ಇಡ್ಬೋದು. ಮೂರನೇದಾಗಿ ಇದನ್ನು ನಾವು ಫ್ರಿಜ್ಜಲ್ಲೂ ಇಡ್ಬೋದು. ಬಟ್ ಫ್ರಿಜ್ಜಲ್ಲಿ ಇಡೋದ್ರಿಂದ ಆಗೋ ದುರುಪಯೋಗ ಏನು ಅಂತಂದರೆ, ಫ್ರಿಜ್ಜಲ್ಲಿ ಬಾಳೆಹಣ್ಣು ನ್ಯಾಚುರಲ್ ಆಗಿ ಹಣ್ಣಾಗಲ್ಲ. 10-15 ದಿನ ಇದ್ರೂ ಅದು ಬ್ಲ್ಯಾಕ್ ಆಗಲಿಕ್ಕೆ ಶುರುವಾಗುತ್ತೆ ಹೊರತು ಬೇಗ ಕರೆಕ್ಟಾಗಿ ನ್ಯಾಚುರಲ್ ಆಗಿ ಹಣ್ಣಾಗಲ್ಲ. ಇವಾಗೊಂದು ಅದ್ಭುತ ಟಿಪ್ಸ್ ಹೇಳ್ತಾ ಇದ್ದೇನೆ. ಇದಕ್ಕೆ ನಮಗೆ ಬೇಕಾಗಿರೋದು ರಬ್ಬರ್ ಬ್ಯಾಂಡ್ಸ್ ಮತ್ತು ಪ್ಲಾಸ್ಟಿಕ್. ಇದರಿಂದ ಬಾಳೆಹಣ್ಣನ್ನು 10-15 ದಿನ ಒಂದು ಚೂರು ಹಣ್ಣಾಗೋದಕ್ಕೆ ಫ್ರೆಶ್ ಆಗಿ ಇಡ್ಬೋದು. ಈ ಬಾಳೆಹಣ್ಣಿನ ತೊಟ್ಟಿರುತ್ತಲ್ವ ಅದರಲ್ಲಿ ಮೇಜರ್ ಆಗಿ ಇಥಿಲಿನ್ ಅನ್ನೋ ಒಂದು ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ. ಆ ಗ್ಯಾಸ್ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ಬಾಳೆಹಣ್ಣು ಬೇಗ ಹಣ್ಣಾಗುತ್ತೆ. ಆದ್ದರಿಂದ ಮನೆಯಲ್ಲಿ ಯಾವುದಾದ್ರೂ ವೇಸ್ಟ್ ಇರುವಂತಹ ಪ್ಲಾಸ್ಟಿಕ್ ಇದ್ದರೆ ಅದನ್ನ ಈ ಥರ ಬಾಳೆಹಣ್ಣಿನ ತೊಟ್ಟಿಗೆ ಸುತ್ತಬಿಟ್ಟು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ, ಫುಲ್ ಬಂಚಿಗೆ ನಾವು ರಬ್ಬರ್ ಬ್ಯಾಂಡ್ ಹಾಕಿ ಇದನ್ನ ಹಣ್ಣಿನ ಬುಟ್ಟಿಯಲ್ಲೂ ಟೇಬಲ್ ಮೇಲೂ ಇಡ್ಬೋದು. ಈ ಥರ ಮಾಡೋದ್ರಿಂದ ನೀವು ಬೇಕಾದರೆ ಟ್ರೈ ಮಾಡಿ. 10-15 ದಿನ ಬಾಳೆಹಣ್ಣು ಕಲರ್ ಚೇಂಜ್ ಆಗೋದಾಗಿ ಇದೇ ಥರ ನ್ಯಾಚುರಲ್ ಆಗಿ ಇರುತ್ತೆ, ಫ್ರೆಶ್ ಆಗಿ ಇರುತ್ತೆ. ಇದನ್ನ ನಾವು ಫುಲ್ ಅಂದರೆ ಒಂದು ಚಿಪ್ಪಿಗೂ ಆ ಥರ ಮಾಡ್ಬೋದು, ಅಥವಾ ಸಪ್ರೇಟಾಗಿ ಬಾಳೆಹಣ್ಣನ್ನು ಒಂದೊಂದನ್ನೇ ತೆಗೆದುಬಿಟ್ಟು, ತೊಟ್ಟು ಸಮೇತ ತೆಗೆದುಬಿಟ್ಟು ಆ ತೊಟ್ಟಿಗೆ ನಾವು ಆಗ ಮಾಡಿದಾಗಲೇ
ಒಂದೊಂದೇ ಪ್ಲಾಸ್ಟಿಕ್ಕನ್ನು ತೊಟ್ಟಿಗೆ ರ್ಯಾಪ್ ಮಾಡಿಬಿಟ್ಟು ನೋಡಿ, ಈ ಥರ ರ್ಯಾಪ್ ಮಾಡಿಬಿಟ್ಟು, ನೀವು ಹೊಸ ಪ್ಲಾಸ್ಟಿಕ್ ಏನು ತಗೋಬೇಕು ಅಂತ ಏನೂ ಇಲ್ಲ, ಮನೇಲಿ ಯಾವುದೋ ವೇಸ್ಟ್ ಕ್ಲೀನ್ ಆಗಿರುವಂಥ ಪ್ಲಾಸ್ಟಿಕ್ ಇದ್ದರೆ ಅದನ್ನ ಈ ಥರ ಬಾಳೆಹಣ್ಣಿನ ತೊಟ್ಟಿಗೆ ರ್ಯಾಪ್ ಮಾಡಿಬಿಟ್ಟು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ನಾವು ಸಪ್ರೇಟಾಗಿ ಒಂದೊಂದನ್ನು ಕೂಡ ಇಡ್ಬೋದು. ಇದು ಕೂಡ ಬಾಳೆಹಣ್ಣನ್ನು ತುಂಬ ದಿನ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಪ್ಲಾಸ್ಟಿಕ್ ಹಾಕಿರ್ತೀರಲ್ವ ಬಾಳೆಹಣ್ಣಿನ ಚಿಪ್ಪಿಗೆ, ನೀವು ತೆಗೆಯುವಾಗಲೂ ಕೂಡ ಅಷ್ಟೇ ಒಂದೊಂದನ್ನೇ ಕಿತ್ತು ತೆಗಿಬೇಕು. ಒಂದು ಹಣ್ಣನ್ನು ಕಿತ್ತು ತೆಗೆದು ಅದಾದ ನಂತರ ಮತ್ತೆ ಪುನಃ ಅದೇ ಥರ ನೀವು ಪ್ಲಾಸ್ಟಿಕ್ ಹಾಕಿಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿಟ್ಬಿಟ್ಟು ಇಡ್ಬೋದು. ಈ ಥರ ಒಂದೊಂದೇ ಇಟ್ಟರೆ ಇನ್ನೂ ತುಂಬ ದಿನ ಚೆನ್ನಾಗಿ ಇರುತ್ತೆ. ನೇತಾಗಿ ಇಡೋದು, ಕತ್ಲೆ ಕೋಣೆಯಲ್ಲಿ ಇಡೋದು, ಫ್ರಿಜ್ಜಲ್ಲಿ ಇಡೋದು, ಬಾಳೆಹಣ್ಣಿನ ಪ್ಲಾಸ್ಟಿಕ್ ರ್ಯಾಪರಲ್ಲಿ ಬಾಳೆಹಣ್ಣಿನ ತೊಟ್ಟನ್ನು ಪ್ಲಾಸ್ಟಿಕ್ ರ್ಯಾಪರಲ್ಲಿ ಸುತ್ತಿ ಇಡೋದು. ಈ 4 ಟಿಪ್ಸನ್ನು ಯೂಸ್ ಮಾಡಿದರೆ ಬಾಳೆಹಣ್ಣನ್ನು ತುಂಬ ದಿನ ತನಕ ಇಡ್ಬೋದು. ಇವಾಗ ಕಟ್ ಮಾಡಿರೋ ಬಾಳೆಹಣ್ಣು ಇರುತ್ತಲ್ವ, ನಾವು ಸಲಾಡ್ಗೂ ಅಥವಾ ಇನ್ನೇನಕ್ಕೂ ಕಟ್ ಮಾಡಿರುವಂತಹ ಬಾಳೆಹಣ್ಣು ನಮಗೆ ತುಂಬ ಬೇಗ, ನೀವು ಸಲಾಡ್ಗೆ ಅಂತೂ ಕಟ್ ಮಾಡಿಡಿ, ತುಂಬ ಬೇಗ ಬ್ಲ್ಯಾಕ್ ಆಗುತ್ತೆ ಅಥವಾ ಬ್ರೌನ್ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಆವಾಗ ನಾವು ಏನು ಮಾಡ್ಬೋದು, ಅದಕ್ಕೂ ಕೂಡ ಒಂದು ಟಿಪ್ಸನ್ನು, ತುಂಬಾ ಚೆನ್ನಾಗಿರುವಂಥ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಕಟ್ ಮಾಡಿರುವ ಬಾಳೆಹಣ್ಣನ್ನು ನಾವು ತುಂಬ ಹೊತ್ತು ಫ್ರೆಶ್ ಆಗಿ ಇಡಬೇಕು ಅಂತಂದರೆ ಒಂದು ಸ್ವಲ್ಪ ನಿಂಬು ರಸನೂ ಆಗುತ್ತೆ, ವೆನಿಗರು ಆಗುತ್ತೆ. ಬಟ್ ನಿಂಬು ರಸ ಇದ್ದರೆ ಹೆಲ್ತಿಗೂ ಒಳ್ಳೆಯದು, ತಿನ್ನೋಕ್ಕೆ ಒಳ್ಳೆ ಫ್ಲೇವರ್ ಬರುತ್ತೆ ನಮಗೆ. ನಿಂಬು ರಸನ ಒಂದು ಸ್ವಲ್ಪ ಈ ಬಾಳೆಹಣ್ಣಿನ ಮೇಲೆ ಈ ಥರ ಸ್ಪ್ರಿಂಕಲ್ ಮಾಡ್ಬೋದು, ಅಥವಾ ಒಂದು ಸ್ವಲ್ಪ ಬ್ರಷ್ ಇರುತ್ತಲ್ವ, ಆ ಬ್ರಷಲ್ಲಿ ನಿಂಬು ರಸಕ್ಕೆ ಅದ್ದಿ ಈ ಥರ ಸ್ಪ್ರೆಡ್ ಮಾಡ್ಕೋಬೋದು ಬಾಳೆಹಣ್ಣಿನ ಮೇಲೆ. ಇದು ಕೂಡ ತುಂಬ ಹೊತ್ತು ನಿಮಗೆ ಇದೇ ಥರ ವೈಟ್ ಆಗಿ ಫ್ರೆಶ್ ಆಗಿ ಉಳಿಯುತ್ತೆ. ನಾರ್ಮಲಾಗಿ ಏನಾಗುತ್ತೆ, ನಾವು ಕಟ್ ಮಾಡಿದ ತಕ್ಷಣ ಬ್ರೌನ್ ಆಗುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಹಾಕಿ ಕೊಡುವಾಗ ಮಧ್ಯಾಹ್ನದಷ್ಟೊತ್ತಿಗೆ ಅದು ಕಪ್ಪಾಗಿ ಹೋಗುತ್ತೆ. ಸೊ ಅವಾಗ ನಾವು ಏನು ಮಾಡ್ಬೋದು, ಸ್ವಲ್ಪ ವೆನಿಗರು ಅಥವಾ ಲಿಂಬು ರಸನ ಕಟ್ ಮಾಡಿ ಲಿಂಬು ರಸನ ಅದಕ್ಕೆ ಸ್ಪ್ರಿಂಕಲ್ ಮಾಡಿದರೆ ತುಂಬಾ ಫ್ರೆಶ್ ಆಗಿ ಇರುತ್ತೆ. ಇವಾಗ ಇನ್ನೊಂದು ಅದ್ಭುತ ಟಿಪ್ಸನ್ನು, ಅಂದರೆ ಈ ನಿದ್ರೆ ಬಾರದವರಿಗೆ, ನಿದ್ರೆಹೀನತೆ ಅಂತ ಇರುತ್ತಲ್ವ, ಅಂಥವರಿಗೆ ಒಂದು ಒಳ್ಳೆ ಮೆಡಿಸಿನನ್ನು, ಹೋಮ್ ರೆಮಿಡಿ, ಬನಾನದ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ಈ ಕಟ್ ಮಾಡಿರುವ ಬಾಳೆಹಣ್ಣು ಇರುತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಅಂದರೆ ಕಾಳುಮೆಣಸಿನ ಪುಡಿ, ಒಂಚೂರು ಚಿಟಿಕೆ ಉಪ್ಪು, ಅದಾದ ನಂತರ ಜಸ್ಟ್ 1 ಸ್ಪೂನಷ್ಟು, ಒಂದು ಬನಾನಕ್ಕೆ 1 ಸ್ಪೂನಷ್ಟು, ಒಂದು ಈ ಥರ ದೊಡ್ಡ ಬಾಳೆಹಣ್ಣಿಗೆ 1 ಟೇಬಲ್ ಸ್ಪೂನಷ್ಟು ಹನಿಯನ್ನು ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು ಹಚ್ಕೊಂಡು ತಿಂದು ಮಲಗಿದರೆ ಮಕ್ಕಳ ಥರ ತುಂಬಾ ಚೆನ್ನಾಗಿ ನಿದ್ರಿಸ್ಬೋದು ಅಂತ ಹೇಳ್ತಾರೆ. ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿರುವಂತಹ ಒಂದು ರೆಮಿಡಿ ಇದು. ತುಂಬಾ ಒಳ್ಳೆ ನಿದ್ದೆ ಬರುತ್ತೆ, ಮಕ್ಕಳ ಥರ ಮಲಗಿ ನಿದ್ರೆ ಮಾಡ್ಬೋದು ಅಂತ ಹೇಳ್ತಾರೆ. ಇದೊಂದು ಅದ್ಭುತವಾಗಿರುವಂತಹ ರೆಮಿಡಿ. ನಿದ್ರೆ ಬಾರದಿದ್ದರೆ, ನಿಮಗೆ ನೈಟ್ ತುಂಬ ಹೊತ್ತು ನಿದ್ದೆ ಬರಲ್ಲ, ನಿದ್ರಾಹೀನತೆಯ ಪ್ರಾಬ್ಲಮ್ ಇದ್ದವರಿಗೆ ಇದೊಂದು ಅದ್ಭುತವಾಗಿರುವಂತಹ ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ. ಅದಾದ ನಂತರ ಬಾಳೆಹಣ್ಣು ಮತ್ತು ಹಣ್ಣಿನ ನಾವು ಯಾರು ಬೇಕಾದರೂ ತಿನ್ಬೋದು. ಯಾಕಂತಂದರೆ ಬಾಳೆಹಣ್ಣು ಮತ್ತು ಹಣ್ಣಿಯಲ್ಲಿ ಎರಡರಲ್ಲೂ ಕೂಡ ತುಂಬ ನ್ಯೂಟ್ರಿಷನ್ ರಿಚ್ ಆಗಿರುತ್ತೆ, ತುಂಬ ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ನ್ಯೂಟ್ರಿಯೆಂಟ್ಸ್ಗಳಿರುತ್ತೆ. ಇದು ಏನಾಗುತ್ತೆ, ನಮ್ಮ ಹೆಲ್ತಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಬಾಳೆಹಣ್ಣಿನ ಉಪಯೋಗ ಏನು ಅಂತಂದರೆ ಡೈಜೆಷನ್ಗೆ. ನಾವು ಊಟ ಮಾಡಿದ ನಂತರ ಬನಾನಾನ ತಿಂದರೆ ನಮಗೆ ಅದು ತಿಂದ ಆಹಾರನ ಜೀರ್ಣ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾರ್ಟ್ ಪ್ರಾಬ್ಲಮನ್ನು ಕಂಟ್ರೋಲ್ ಮಾಡುತ್ತೆ, ಬ್ಲಡ್ಡಲ್ಲಿ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ, ಕಿಡ್ನಿಗೆ ತುಂಬಾ ಒಳ್ಳೆಯದು, ಮಕ್ಕಳ ಗ್ರೋತ್ಗಂತೂ ತುಂಬಾ ಒಳ್ಳೆಯದು. ನಿದ್ದೆ ಬಾರದಿದ್ದರೆ ಬನಾನ ತಿಂದು ಮಲಗಿದರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಆ್ಯಸಿಡಿಟಿಗೆ ತುಂಬಾ ಒಳ್ಳೆಯದು. ಈ ಥರ ಬನಾನದು ಬೆನಿಫಿಟ್ಸನ್ನು ನಾವು ಲಿಸ್ಟ್ ಮಾಡ್ತಾ ಹೋದರೆ 10 ಬೆನಿಫಿಟ್ಸ್ ಇದೆ. ದಿನಾ ಬನಾನನ ನಾವು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಊಟ ಆದ ನಂತರ ಡೈಲಿ ಒಂದು ಬನಾನನ ತಿನ್ನೋದನ್ನ, ಅಟ್ಲೀಸ್ಟ್ ಒಂದು ಬನಾನನಾದರೂ ಡೈಲಿ ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತ್ ತುಂಬಾ ಒಳ್ಳೆಯದಾಗುತ್ತೆ, ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ಅದರಲ್ಲೂ ಬಾಳೆಹಣ್ಣು ಹಣ್ಣಾಗಿ ಚುಕ್ಕಿ ಆಗಿರುತ್ತಲ್ವ, ಆ ಬಾಳೆಹಣ್ಣು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.